ತಿಪಟೂರು ನಗರದ ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಕೆ. ಷಡಕ್ಷರಿ, ಅಗ್ನಿಪಥ್ ಯೋಜನೆಯ ಮೂಲಕ ದೇಶದ ಶಕ್ತಿಯನ್ನು ಕುಂದಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮುಖಂಡ ಲೋಕೇಶ್ ಮಾತನಾಡಿ, ಜನರ ತೆರಿಗೆ ಹಣದಿಂದ ಬಿಜೆಪಿ ಕಟ್ಟಾಳುಗಳಿಗೆ ಸರ್ಕಾರದ ವತಿಯಿಂದ 3 ವರ್ಷ ತರಬೇತಿ ನೀಡಿ ನಂತರ ಅವರನ್ನು ಪಕ್ಷದಿಂದ ಕೆಲಸಕ್ಕೆ ನಿಯೋಜಿಸಿಕೊಳ್ಳುವ ಹುನ್ನಾರವೇ ಅಗ್ನಿಪಥ್ ನೇಮಕಾತಿ ಎಂದು ಆರೋಪಿಸಿದರು. ಒಂದೇ ಒಂದು ಪ್ರಾಣಿ ತಗೋಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ ರೈತರು ಅಂತ ಕೇಳಿ, ಯಾವ್ದಾರ ಒಂದು ಸಣ್ಣ ಸ್ಕೀಮ್ ಪಡಿಬೇಕಂದ್ರೆ ಎಷ್ಟು ಹೋರಾಟ ಮಾಡ್ಬೇಕು ಕೇಳಿ. ಆ ಕೊಟ್ಟವನಿಗೆ ಕೊಡೋದಿದು. ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ದಾರೆ. ಯಾಕಂದ್ರೆ ಅದು ರಾಜಕೀಯ ಹೊರತಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿ ರಾಜಕೀಯ ವ್ಯಕ್ತಿ ಹೋಗಿ ಯಾವ್ದು ಕೊಡಂಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. 26 ಪಂಚಾಯಿತಿಯ ಏನು ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಮಾನ್ಯ ಮಂತ್ರಿಗಳ ಕೈಯಿಂದ ಪತ್ರ ಕೊಡಿಸ್ಬೇಕಂತ. ಇದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಯಾರು ಮೆಂಬರ್ಸ್ಗಳು ಅಧ್ಯಕ್ಷರಿದ್ದೀರಾ ಇದಕ್ಕೆ ಯಾರು ಸ್ಪಂದಿಸಬೇಕಾಗಿಲ್ಲ. ಇದು ಗೊತ್ತಿರಲಿ, ಇದು ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಯಾರು ಅವ್ರವ್ರ ಪಂಚಾಯತಿಲಿ ಅವ್ರ PDO ಅವ್ರ ಅಧ್ಯಕ್ಷ ಅವರೇ ಕೊಡ್ಬೇಕು. ಅದನ್ನ ಬೇರೆ ಯಾರಿಗೂ ಕೊಡೋ ಪ್ರಶ್ನೆ ಇಲ್ಲ. ಯಾರು ಅದಕ್ಕೆ ಭಾಗವಹಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರತಿಭಟನೆಗಳು ಬರೀ ಇಲ್ಲಲ್ಲ, ಪ್ರತಿಯೊಂದು ಪಂಚಾಯಿತಿಯಲ್ಲೂ ಪ್ರತಿಯೊಬ್ಬ ಮೆಂಬರ್ ಮನಸ್ಸಿನಲ್ಲೂ ಆಗಬೇಕು. ಅವಾಗ್ಲೇನೆ ಪಕ್ಷದ ಸಂಘಟನೆ ಆಗೋದು. ಅದಕ್ಕೋಸ್ಕರ ಈ ಸಂದರ್ಭಗಳನ್ನ ಉಳಿಸ್ಕೊಳ್ಳೋಣ. ಮತ್ತೆ ಏನು ತಾಲೂಕಿನ ಸಮಸ್ಯೆಗಳು 100 ಇದಾವೆ. ಇವತ್ತು ರಾಷ್ಟ್ರ ಸಮಸ್ಯೆ ಒಂದ್ ಕಡೆ ಆದ್ರೆ ನಮ್ಮ ತಾಲೂಕಲ್ಲಿ ಇದೇ ವೇಳೆ ತಹಶೀಲ್ದಾರ್ ಚಂದ್ರಶೇಖರ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ TM ಪ್ರಕಾಶ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಸುರೇಶ್, ನಗರಸಭಾ ಸದಸ್ಯ ಮೇಘನಾ, ಭೂಷಣ್, ಲೋಕನಾಥ್ ಸಿಂಗ್, ಆರ್ ದಿನೇಶ್ ಬಾಬು, ನಿಖಿಲ್ ರಾಜಣ್ಣ ಸೇರಿದಂತೆ 100 ಕಾರ್ಯಕರ್ತರು ಇದ್ದರು. ವರದಿ ಆನಂದ್, ತಿಪಟೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.